ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಂಟ್ವಾಳ ಇದರ ವತಿಯಿಂದ ಅಂತರ್ಜಿಲ್ಲಾ ಮಟ್ಟದ ವಿಶ್ವಕರ್ಮ ಕ್ರೀಡೋತ್ಸವವು ಬಂಟ್ವಾಳದ ಎಸ್ವಿಎಸ್ ಶಾಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಉದ್ಯಮಿ ಜಯಾನಂದ ಆಚಾರ್ಯ ಕಲ್ಲಡ್ಕ ಹಾಗೂ ಕೆಂಪುಕಲ್ಲು ಮತ್ತು ಲಾರಿ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ಸತೀಶ್ ಆಚಾರ್ಯ ಜಲಕದಕಟ್ಟೆ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಎಸ್ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಉಪೇಂದ್ರ ಆಚಾರ್ಯ ಮಾತನಾಡಿ, ಕ್ರೀಡೆಯ ಮೂಲಕ ಸಮಾಜವನ್ನು ಒಗ್ಗೂಡಿಸುವ ಪ್ರಯತ್ನವನ್ನು ಬಂಟ್ವಾಳ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಮಾಡಿದೆ. ಸಮಾಜದ ಎಲ್ಲಾ ಸ್ತರದ ಜನರು ಸಹಕಾರ ಕೊಟ್ಟಾಗ ಇಂತಹ ಕಾರ್ಯಕ್ರಮಗಳು ಯಶಸ್ಸು ಕಾಣುತ್ತದೆ ಎಂದರು. ರಾಷ್ಟ್ರಕವಿ ಕುವೆಂಪು ಅವರ ಆಶಯ ಬಹುಶಃ ಬಂಟ್ವಾಳ ಸಂಘದವರು ಸಮಾಜವನ್ನ ಕ್ರೀಡೆಯ ಮೂಲಕ ಒಗ್ಗೂಡಿಸಬೇಕು, ತನ್ಮೂಲಕ ತಾವು ಏನು ಎನ್ನುವ ಅಸ್ತಿತ್ವವನ್ನು ತೋರಿಸಬೇಕು ಎನ್ನುವ ಆಶಯದಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಒಂದು ಪಂದ್ಯಾಕೂಟವನ್ನು ಆಯೋಜನೆ ಮಾಡುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದರ ಹಿಂದೆ ಅಷ್ಟೊಂದು ದೊಡ್ಡ ಸಂಘಟನಾ ಶಕ್ತಿ ಬೇಕು. ಬಹುಶಃ ಬಂಟ್ವಾಳ ವಿಶ್ವಕರ್ಮ ಸಂಘದ ಪ್ರಯತ್ನಕ್ಕೆ ಬಹುಶಃ ಬಂದಂತಹ ಕ್ರೀಡಾಪಟುಗಳು ಕಡಿಮೆ ಅಂತ ಭಾವಿಸ್ತೇನೆ. ಯಾವಾಗ ಸಮಾಜದ ಶ್ರೇಯಸ್ಸಿಗಾಗಿ ಒಂದೆಡೆ ಪ್ರಯತ್ನ ಆಗ್ತದೋ ಆವಾಗ ಸಮಾಜದ ಎಲ್ಲ ಸ್ತರದ ಜನರು ಅದಕ್ಕೆ ಸಹಕಾರವನ್ನು ಮತ್ತು ಪ್ರೋತ್ಸಾಹವನ್ನು ಕೊಟ್ಟಾಗ ಮಾತ್ರ ಆ ಪ್ರಯತ್ನಕ್ಕೆ ಒಂದು ಫಲ ಸಿಗ್ತದೆ ಅಂತ ಭಾವಿಸಿ. ಯುವ ಮಿಲನ ಕರ್ನಾಟಕ ರಾಜ್ಯ ಘಟಕದ ಗೌರವಾಧ್ಯಕ್ಷ ವಿಕ್ರಮ್ ಆಚಾರ್ಯ ಮಾತನಾಡಿ, ವಿಶ್ವಕರ್ಮ ಸಮಾಜದ ಯುವಕರು ಸಂಘಟಿತರಾಗಿದ್ದಾಗ ಎಂತಹ ಸವಾಲುಗಳನ್ನು ಎದುರಿಸಲು ಸಾಧ್ಯವಿದೆ ಎಂದರು. ಈ ಒಂದು ಕ್ರೀಡೆ ಯಾಕಂದರೆ ಹೊರಗಿದ್ದು ವಿಚಾರ ಮಾತಾಡಲಿಕ್ಕೆ ಹೋಗುದಿಲ್ಲ. ಈ ಸಂಸ್ಥೆ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಬಂಟ್ವಾಳ ಈ ಕ್ರೀಡೆಗೆ ನೀವು ನೋಡಿದಾಗೆ ದಕ್ಷಿಣ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಇದರಲ್ಲಿ ಕ್ರೀಡೆಗೆ ಮಹತ್ವವಾಗಿ ಮತ್ತು ಒತ್ತಡಪೂರ್ವಕವಾಗಿ ಕ್ರೀಡೆ ಬೇಕು ಎಂಬ ಒಂದು ನಿರ್ಣಯ ನಮ್ಮ ಈ ಸಂಘದ ಅಧ್ಯಕ್ಷರಾದ ಸುಧಾಕರ್ ಆಚಾರ್ಯ ಹಾಗೂ ಅವರ ತಂಡದವರದು. ಮುಖ್ಯವಾಗಿ ಯುವಕರಿಗೆ ಒಂದು ಸ್ಥಾನಮಾನ ಆಗಿರ್ಬೋದು, ಗೌರವ ಕೊಡುವಂಥ ಒಂದು ಶಿಸ್ತಂತ ಹೇಳಿದ್ರೆ ನಮ್ಮ ಸೇವಾ ಸಂಘ ಬಂಟ್ವಾಳ ಹೇಳಲಿಕ್ಕೆ ನಮಗೇನು ಇದಾಗಲ್ಲ. ಯಾಕಂದರೆ ಇದೊಂದು ವಿಚಾರ. ಮತ್ತು ಈ ಒಂದು ಕ್ರೀಡೆಗೆ ಈಗ ನಾವು ಹೇಳಿದ ಈಗ ಹಿಂದೆ ಕಾರ್ಯದರ್ಶಿಯವರು ವಿಚಾರ ಮಾತಾಡಿದರು, ಯುವಕರು ಎಲ್ಲ ರೀತಿಯಲ್ಲಿ ಮೇಲೆ ಬರಬೇಕು. ಕೆಲವೊಂದು ಸಮಸ್ಯೆಗಳಾಗ್ತದೆ, ನಮ್ಮ ಸಮಾಜಕ್ಕೆ ಸಿಗುವಂಥ ವ್ಯವಸ್ಥೆಗಳಾಗಿರ್ಬೋದು, ಅದು ಕ್ರೀಡೆಗೆ ಸಿಗುವಂಥ ವ್ಯವಸ್ಥೆಗಳಾಗಿರ್ಬೋದು ತುಂಬ ಕಡಿಮೆ ಸಿಗ್ತದೆ, ಸತ್ಯ. ಸತೀಶ್ ಆಚಾರ್ಯ ಜಲಕದಕಟ್ಟೆ ಮಾತನಾಡಿ, ಕ್ರೀಡೆಯಿಂದ ಸಮಾಜದ ಸಂಘಟನೆ ಸಾಧ್ಯವಿದ್ದು ಇಡೀ ರಾಜ್ಯದಲ್ಲಿಯೇ ವಿಶ್ವಕರ್ಮರನ್ನು ಸಂಘಟಿಸುವ ಪ್ರಯತ್ನದಲ್ಲಿ ಸುಧಾಕರ ಆಚಾರ್ಯ ಇದ್ದಾರೆ. ಅವರ ಪ್ರಯತ್ನಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲಬೇಕು ಎಂದರು. ಕನ್ನಡ ಜಿಲ್ಲೆಯಲ್ಲಿ ಒಂದು ವಿಶ್ವಕರ್ಮ ಸಂಘ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಡೆಸೋದು ಅಂದರೆ ಅತ್ಯಂತ ಇದೊಂದು ಸುಲಭದ ಮಾತಲ್ಲ. ಈ ಕ್ರೀಡೆ ಸಮಾಜದಲ್ಲಿ ಒಗ್ಗಟ್ಟನ್ನು ಮೂಡಿಸುವುದರ ಮೂಲಕ ಈ ಸಂಘದ ಅಧ್ಯಕ್ಷರಿಗೆ ಇಡೀ ರಾಜ್ಯದಲ್ಲೇ ವಿಶ್ವಕರ್ಮರನ್ನು ಸಂಘಟಿಸಬೇಕು ಅನ್ನೋ ಒಂದು ಕಲ್ಪನೆ ಇದ್ದಂತೆ ಕಾಣ್ತದೆ. ಬಹುಶಃ ಇದಕ್ಕೆ ನಾವೆಲ್ಲರೂ ಬೆನ್ನೆಲುಬಾಗಿ ನಿಲ್ಲುವ ಅವಶ್ಯಕತೆ ಇದೆ ಅಂತ ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಬಹುಶಃ ಇಡೀ ಜಿಲ್ಲೆ ಅವಿಭಜಿತ ಜಿಲ್ಲೆಯಲ್ಲೇ ಬಹಳ ಸುಂದರವಾದಂಥ ಒಂದು ಸಭಾಭವನವನ್ನು ಅತ್ಯಲ್ಪ ಸಮಯದಲ್ಲೇ ನಿರ್ಮಿಸಿದಂಥ ಸುಧಾಕರಾಚಾರ್ಯರ ಒಂದು ಇಡೀ ತಂಡ ಇವತ್ತು ಇಡೀ ಅಂತರ್ಜಿಲ್ಲೆಯ ಒಂದು ಕ್ರೀಡಾಕೂಟವನ್ನು ಇಲ್ಲಿ. ಗಣೇಶ್ ಆಚಾರ್ಯ, ಉದ್ಯಮಿ ಜಯಾನಂದ ಆಚಾರ್ಯ ಕಲ್ಲಡ್ಕ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಹಕಾರ ಅಭಿಯಂತರ ಕೃಷ್ಣ ವಕ್ತಾರ ಶುಭ ಹಾರೈಸಿದರು. ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಉಂಟು ಹೇಳಿ ಈಗ ಅವರಿಗೆ ಗೊತ್ತು. ಆ ಕ್ರೀಡೋತ್ಸವವನ್ನು ನೇಮಿಸಿದವರಿಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಬೇಕು. ಯಾಕೆ ಹೇಳಿದರೆ ಭಾಗವಹಿಸಿದರೆ ಮಾತ್ರ ನಮಗೆ ನಮ್ಮತನ, ನಮ್ಮದು ಏನು ನಮ್ಮ ಕಲೆ ಇದೆ, ಎಲ್ಲ ಕಲೆಯು ನಮ್ಮ ಜನರಿಗೆ ಗೊತ್ತಾಗ್ತದೆ. ಇದು ನಾವು ನಮ್ಮ ಒಳ್ಳೆಯದಕ್ಕಾಗಿ ಸಂಘ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡುವಾಗ ನಾವು ಭಾಗವಹಿಸಿದರೆ ಅದರ ಅನುಭವ ನಾವು ಇನ್ನೊಬ್ಬರಿಗೆ ಹಂಚಲಿಕ್ಕಾಗ್ತದೆ. ನಮ್ಮಲ್ಲಿರುವಂತಹ ಕಲೆಯು ಹೊರಗೆ ಬಂದು ಎಲ್ಲರಿಗೂ ಅದರ ಅರಿವು ಮೂಡ್ತದೆ. ವಿಶ್ವಕರ್ಮ ಕ್ರೀಡೋತ್ಸವ ಇವತ್ತು ನಮಗೊಂದು ಪರ್ವದಿನ, ಹಬ್ಬದ ವಾತಾವರಣ. ನಮ್ಮೆಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಸೇರಿದಂಥ ಎಲ್ಲ ವಿಶ್ವಕರ್ಮರು ಇವತ್ತು ಒಟ್ಟುಗೂಡುವಂಥ ಒಂದು ಅಪೂರ್ವ ಕ್ಷಣ. ಮುಂದಿನ ಕ್ಷಣಗಣನೆಯಲ್ಲಿ ಹಲವಾರು
ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಆಡಿದಂಥ ಪ್ಲೇಯರ್ಸ್ಗಳು ನಮ್ಮೊಂದಿಗೆ ಸೇರಿಕೊಳ್ಳಿ. ವಿಶ್ವಕರ್ಮ ಕ್ರೀಡೋತ್ಸವವನ್ನು ನಾವು ಇಂದು ಆಯೋಜಿಸಿದ್ದೇವೆ. ಕ್ರೀಡೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಮನುಷ್ಯನು ಪ್ರಾಚೀನ ಕಾಲದಲ್ಲಿ ಕಾಡಿನಲ್ಲಿ ಅಲೆಯುತ್ತಿದ್ದಂತಹ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ಕ್ರೀಡೆಯನ್ನು ಆಡುತ್ತಿದ್ದ ಎಂದು ಗುಹೆಗಳಲ್ಲಿ ಅವನು ಚಿತ್ರಿಸಿದಂತಹ ಚಿತ್ರಗಳು ಸಾಕ್ಷಿಯನ್ನು ಹೇಳುತ್ತಿದೆ. ಅಲೆಮಾರಿಯಾಗಿದ್ದಂತಹ ಮನುಷ್ಯನು ಈ ಕ್ರೀಡೆಯಿಂದಲೇ ಒಂದೊಂದಾಗ್ತಾ ಬಂದು ಒಂದು ಸಂಘಜೀವಿಯಾಗಿ ಜೀವಿಸುತ್ತಾ ಒಳ್ಳೆಯ ಶ್ರೀ ಆನೆಗುಂದಿ ಮಹಾಸ್ಥಾನದ ಗುರು ಸೇವಾ ಪರಿಷತ್ನ ಬಂಟ್ವಾಳ ಘಟಕದ ಅಧ್ಯಕ್ಷ ಮಹಾರಾಜ ಆಚಾರ್ಯ, ಪ್ರಮುಖರಾದ ಆನಂದ್ ಆಚಾರ್ಯ, ವಿಶ್ವಜ್ಯೋತಿ ಮಹಿಳಾ ಮಂಡಳಿ ಅಧ್ಯಕ್ಷೆ ವಿದ್ಯಾ ರತ್ನಾಕರ್ ಆಚಾರ್ಯ, ಪುರುಷೋತ್ತಮ ಆಚಾರ್ಯ, ಪುರಂದರ ಆಚಾರ್ಯ, ನಾರಾಯಣ ಆಚಾರ್ಯ, ವಿಶ್ವನಾಥ ಆಚಾರ್ಯ, ಪುಷ್ಪ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಸಂಘದ ಅಧ್ಯಕ್ಷ ಸುಧಾಕರ ಆಚಾರ್ಯ ಮಾರ್ನಬೈಲು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸ್ವಾಗತಿಸಿದರು. ಕಾರ್ಯದರ್ಶಿ ಉಮೇಶ್ ಆಚಾರ್ಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುನಿಲ್ ಬಿ ಹಾಗೂ ಸಂದೀಪ್ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ಬಳಿಕ ವಾಲಿಬಾಲ್, ಥ್ರೋಬಾಲ್, ಹಗ್ಗ ಜಗ್ಗಾಟ, ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳು ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.